ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಹಾಗೂ ಕಲಾ ವಿಭಾಗದ ಮುಖ್ಯಸ್ಥೆ ಸುಮಾ ಶಾಂತಕುಮಾರಿ ಅವರನ್ನು ಸಂಸ್ಥೆಯ ಪರವಾಗಿ ಅಭಿನಂದಿಸಲಾಯಿತು. ಡಿಸೆಂಬರ್ 3ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಮತ್ತು ವಿಕಲಚೇತನರ ಸಬಲೀಕರಣ ಇಲಾಖೆ ಸಂಘಟಿಸಿದ ರಾಜ್ಯಮಟ್ಟದ ಸಮಾವೇಶದಲ್ಲಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಕರಕುಶಲ ತರಬೇತಿ ನೀಡುವ ವಿಭಾಗದಲ್ಲಿ ಸಾನ್ನಿಧ್ಯ ವಸತಿಯುತ ಶಾಲೆಯ ಆಡಳಿತಾಧಿಕಾರಿ ಹಾಗೂ ಕಲಾ ವಿಭಾಗದ ಮುಖ್ಯಸ್ಥೆ ಸುಮಾ ಶಾಂತಕುಮಾರಿ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡರು. ಸಂಸ್ಥೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ವಸಂತ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಯ ಶಿಕ್ಷಕಿಗೆ ಪ್ರಶಸ್ತಿ ದೊರಕಿದೆ. ಇದರ ಜೊತೆಗೆ ಅವರ ಜವಾಬ್ದಾರಿಯೂ ಹೆಚ್ಚಿದೆ. ನಾವು ಒಳ್ಳೆಯತನವನ್ನ ಮಕ್ಕಳಿಗೆ ಮಾಡಿದಾಗ ಅದರ 1000ರಷ್ಟು ಪ್ರತಿಫಲ ನಮಗೆ ದೊರಕುತ್ತದೆ ಎಂದರು. ಸುಮನ ಹೆಸರು ಅದರಲ್ಲಿದ್ದು ತುಂಬಾ ಸಂತೋಷ ಆಗಿದೆ. ಈ ಒಂದು ಮಾತು ಹೇಳಿಕೆ ಬಯಸಿದ್ದೇನೆ, ಸುಮನಿಗೆ ಪ್ರಶಸ್ತಿ ಸಿಕ್ಕಿದೆ. ಪ್ರಶಸ್ತಿಯೊಂದಿಗೆ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಯಾಕೆಂತ ಹೇಳಿದ್ರೆ 2 ಮಕ್ಕಳನ್ನ ನಾವು ಒಂದು ಸಣ್ಣ ಕೋಣೆಯಲ್ಲಿ ಈಗ ಹೋಗಿ ನೋಡಿದ್ರೆ, ನೀವು ಲೋಕಲೈನಲ್ಲಿ ನೋಡಿದ್ರೆ ಆ ಮನೆ ಬೀಳುವ ಸ್ಥಿತಿಯಲ್ಲಿದೆ. ಆ ಮನೆಯಲ್ಲಿ 2 ಮಕ್ಕಳನ್ನು ಇರಿಸಿಕೊಂಡು ನಾವು ಅಲ್ಲಿ ಪ್ರಾರಂಭ ಮಾಡಿದ್ದು. ಬೆಳೆಯುತ್ತಾ ಬಂದದ್ದು ಸಾನ್ನಿಧ್ಯ ದೊಡ್ಡ ಮರ ಆಗಿದೆ. ಹಲವಾರು ಕಾರ್ಯಕ್ರಮಗಳಾಗಿದೆ. 160 ಮಕ್ಕಳಿದ್ದಾರೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುಮಾ ಅವರು, ಪ್ರಶಸ್ತಿ ಎಂಬುದು ಕತ್ತಲಿನಲ್ಲಿ ಹೋಗುವವರಿಗೆ ಬೆಳಕಿದ್ದ ಹಾಗೆ. ಈ ಪ್ರಶಸ್ತಿ ಹೆಚ್ಚಿನ ಜವಾಬ್ದಾರಿಯೊಂದಿಗೆ ನಾವು ಮಾಡುವ ಕೆಲಸ ನೆನಪಿಸುತ್ತದೆ ಎಂದು ಹೇಳಿದ್ರು. ಆ ಅರ್ಹತೆಯನ್ನು ನಾವು ಮುಂದೆ ತಕೊಂಡು ಹೋಗ್ಬೇಕಾದ್ರೆ ಈ ಪ್ರಶಸ್ತಿ ಅನ್ನೋದೊಂದು ನಮಗೆ ಒಂದು ಏನು ಹೇಳೋದು, ಕತ್ತಲಲ್ಲಿ ಹೋಗುವವರಿಗೊಂದು ಲೈಟ್ ಇದ್ದ ಹಾಗೆ. ಅದನ್ನು ಲೈಟ್ ನಮಗೆ ದಾರಿ ತೋರಿಸ್ಕೊಂಡು ಹೋಗ್ತದೆ ಅಲ್ಲ, ಅದೇ ಥರ ನನಗೆ ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿ ಯಾಕೆ ಕೊಟ್ಟಿದ್ದಾರೆ, ಆ ಒಂದು ಕಾರ್ಯವನ್ನು ನಾವು ಇನ್ನು ಜವಾಬ್ದಾರಿಯಿಂದ ಮಾಡಬೇಕನ್ನೋದನ್ನು ನೆನಪಿಸಿಕೊಂಡು ಮುಂದೆ ಸಾಗಲಿಕ್ಕೆ ಆಗ್ತದೆ. ಇದೇ ವೇಳೆ ಸಂಸ್ಥೆಯ ವಿದ್ಯಾರ್ಥಿ ಅಖಿಲ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಹಾಬಲ ಮರ್ಲಾ, ಸಾನ್ನಿಧ್ಯ ಸಂಸ್ಥೆಯ ಪ್ರಾಂಶುಪಾಲೆ ಮೀನಾಕ್ಷಿ ಎಂಕೆ, ಸಹಾಯಕ ಪ್ರಾಂಶುಪಾಲೆ ರಜನಿ, ರಾಧಿಕಾ ರಾಮ್ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.